ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಕ್ಷ್ಮೀದ್ರ. ನಾನಿವತ್ತು ವೀಳ್ಯದಲ್ಲೇ ಪಕೋಡ ಮಾಡುವಂತಿದ್ದೇನೆ. ಹೇಗೆ ಮಾಡೋದು ನೋಡುವ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವರು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ. ವೀಳ್ಯದೆಲೆ ಪಕೋಡ ಮಾಡ್ಕೊಳ್ಳಿಕ್ಕೆ ನಾನು 20 ವೀಳ್ಯದೆಲೆ ತಗೊಂಡಿದ್ದೇನೆ. ಹೀಗಿದ್ದು ನೋಡಿ, ದೊಡ್ಡದು ಚೆನ್ನಾಗಿರುವಂಥದ್ದು 20 ಎಲೆನ ತಗೊಂಡಿದ್ದೇನೆ. ಇದು ಸಣ್ಣಕ್ಕೆ ಕಟ್ ಮಾಡಿಕೊಳ್ಬೇಕು. ಹಾಗೆ ಅದಕ್ಕೆ 4 ನೀರುಳ್ಳಿ ತಗೊಂಡಿದ್ದೇನೆ. ಇದನ್ನು ಕೂಡ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಸಣ್ಣ ಕಟ್ ಮಾಡ್ಕೊಳ್ತೇನೆ. ವೀಳ್ಯದೆಲೆದು ಎಲ್ಲ ಕಡೆಗಳನ್ನು ಈ ರೀತಿ ತೆಕ್ಕೊಳ್ಬೇಕು. ಅದನ್ನು ಸಣ್ಣಕ್ಕೆ ನಾವು ಕಟ್ ಮಾಡ್ಕೊಳ್ಬೇಕು. ಇದರಲ್ಲಿ 20 ಎಲೆ ಉಂಟು. ಇದನ್ನು ಕಟ್ ಮಾಡ್ಕೊಳ್ತೇನೆ. ಈಗ ನೀರುಳ್ಳಿ ಕಟ್ ಮಾಡ್ಕೊಂಡಾಯಿತು. ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತೇನೆ. ಹಾಗೆ 1 ಸ್ಪೂನ್ ಧನಿಯಾ, ಕೊತ್ತಂಬರಿ, ಕಟ್ ಮಾಡಿಕೊಂಡಂಥ ಎಲೆ, ವೀಳ್ಯದೆಲೆ, ಇದಕ್ಕೆ 1 ಸ್ಪೂನು ಮೆಣಸಿನ ಪೌಡ್ರು, ಗರಂ ಮಸಾಲ 1 ಸ್ಪೂನು, ಅರ್ಧ ಸ್ಪೂನು ಅರಶಿನ, ಇದು ಅರ್ಧ ಕಪ್ ಕಡಲೆ ಹಿಟ್ಟು ಹಾಕ್ಕೊಳ್ತೇನೆ. ಸರಿ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಅರ್ಧ ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೇನೆ. ಈಗ ಅರ್ಧ ಕಪ್ಪು ಮೈದಾ ಹಿಟ್ಟು ಹಾಕ್ಕೊಳ್ತಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೀರುಳ್ಳಿನ ಹಾಕ್ಕೊಂಡಿದ್ದೇವಲ್ಲ, ಹಾಗಾಗಿ ತುಂಬ ನೀರು ಬೇಕಾಗುವುದಿಲ್ಲ. ಫಸ್ಟಿಗೊಮ್ಮೆ ನಾವು ಅದನ್ನು ಸರಿ ಮಿಕ್ಸ್ ಮಾಡಿಕೊಂಡು ಬೇಕಾದಷ್ಟು ಮತ್ತೆ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೇನೆ. ನಮಗಿದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೀಳ್ಯದೆಲೆ ನಮಗೆ ಜೀರ್ಣಶಕ್ತಿಗೆಲ್ಲ ಒಳ್ಳೆಯದು. ಹಾಗೆ ನೀರುಳ್ಳಿ ಕೂಡ ಕಫಗೆಲ್ಲ ಒಳ್ಳೆಯದು. ನೋಡಿ, ಈ ರೀತಿ ಕಲಸ್ಕೊಳ್ಬೇಕು ನಾವು. ಈ ರೀತಿ ಕಲಿಸ್ಕೊಂಡು ಹೀಗೆ ಬಿಡಲಿಕ್ಕೆ ಚೆನ್ನಾಗಿರುತ್ತೆ. ಇಷ್ಟು ಕಲಸಿದ್ರೆ ಸಾಕು. ಈಗ ಎಣ್ಣೆ ಇಟ್ಕೊಂಡು ಕಾಯಿಸೋಣ. ಈಗ ಎಣ್ಣೆ ಕಾದಿದೆ. ಈಗ ಇದನ್ನು ಸ್ವಲ್ಪನೇ ಬಿಡೋಣ. ಹೀಗೆ ಪಕೋಡನ ಇದಕ್ಕೇನು ಶೇಪ್ ಕೊಡಬೇಕಾಗಿಲ್ಲ. ತೆಗೆಯೋದು ಸ್ವಲ್ಪ ಹಾಕೋದು. ಈಗ ನೋಡಿ, ಇಷ್ಟು ಕಾದರೆ ಸಾಕು. ಹೀಗೇನೆಲ್ಲ ಮಾಡ್ಕೊಳ್ತೇನೆ. ಈಗ ಎಲ್ಲ ಮಾಡಿ ಆಯಿತು. ತೆಗೆದುಕೊಳ್ಳೋಣ. ನೋಡಿ, ವೀಳ್ಯದೆಲೆದು ಪಕೋಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿ ಬರುತ್ತೆ.
ತಿನ್ನಲಿಕ್ಕೆ ಸ್ವಲ್ಪ ಖಾರ ಖಾರ ಆಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತಿನ್ಬೋದು, ತುಂಬ ಖಾರ ಇಲ್ಲ, ಸ್ವಲ್ಪ ಖಾರ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.